ಸುತ್ತಲೂ ದಟ್ಟವಾದ ಅಡವಿ, ಆಕಾಶದಲ್ಲಿ ಕಾರ್ಮೋಡಗಳ ಅಬ್ಬರ. ತುಂಗಭದ್ರಾ ನದಿಯ ಅಲೆಗಳು ದಡಕ್ಕೆ ಅಪ್ಪಳಿಸುವ ಸದ್ದಿಗಿಂತಲೂ ಭಯಾನಕವಾದ ಒಂದು ಶಬ್ದ ಆ ಕಾಡಿನಲ್ಲಿ ಕೇಳಿಬರುತ್ತಿತ್ತು. ಅದು ಯಾವುದೋ ಒಂದು ಕಾಡು ಪ್ರಾಣಿಯ ಘರ್ಜನೆಯಲ್ಲ, ಬದಲಿಗೆ ಬುಸು ಬುಸು ಅಂತ ಕೇಳುವ ಸುದೀರ್ಘವಾದ ಉಸಿರಾಟದ ಧ್ವನಿ. ಕತ್ತಲಲ್ಲಿ ಎರಡು ಕಣ್ಣುಗಳು ಮಿಂಚುತ್ತಿದ್ದವು. ಆ ದೈತ್ಯಾಕಾರದ ನೆರಳು ಮೆಲ್ಲನೆ ಚಲಿಸುತ್ತಿದ್ದಂತೆ ನೆಲದ ಮೇಲಿನ ಎಲೆಗಳು ಕಟಕಟ ಅಂತ ಮುರಿಯುತ್ತಿದ್ದವು. ಹಳ್ಳಿಯ ಹಿರಿಯರು ನಡುಗುತ್ತಾ ಪರಸ್ಪರ ಪಿಸುಗುಟ್ಟುತ್ತಿದ್ದರು. ಅವನು ಬರುತ್ತಿದ್ದಾನೆ, ದೇವಿಯ ಕಾವಲುಗಾರ ಬಂದಿದ್ದಾನೆ ಅಂತ ಹೇಳುತ್ತಿದ್ದರು. ದಿಢೀರನೆ ಮಿಂಚು ಮಿಂಚಿದಾಗ ಆ ದೃಶ್ಯ ನಿಜವಾಗಲೂ ಕಂಡಿತ್ತು. ಅದೊಂದು ಅಸಾಮಾನ್ಯ ಮನುಷ್ಯನ ಕಲ್ಪನೆಗೂ ನಿಲುಕದಷ್ಟು ಬೃಹತ್ ಗಾತ್ರದ ಬರೋಬ್ಬರಿ 5 ಹೆಡೆಯನ್ನು ಬಿಡಿಸಿಕೊಂಡು ನಿಂತಿರುವ ಆ ಕಾಳ ಸರ್ಪ. ಆ ಹಾವಿನ ನೋಟದಲ್ಲಿ ಕ್ರೌರ್ಯವಿರಲಿಲ್ಲ, ಬದಲಿಗೆ ಒಂದು ದೈವಿಕ ಆಕರ್ಷಣೆ ಇತ್ತು. ಇದು ನೇರವಾಗಿ ಹೋಗಿ ಒಂದು ಶಿಲೆಯ ಮುಂದೆ ನಿಂತು ತನ್ನ 5 ಹೆಡೆಯನ್ನು ಬಿಡಿಸಿತ್ತು. ಆಗಲೇ ಜನರಿಗೆ ಅರ್ಥವಾಗಿದ್ದು, ಆ ಸರ್ಪವು ಆ ಜಾಗಕ್ಕೆ ಬಂದಿರುವುದು ಯಾರಿಗೋ ದಾರಿ ಬಿಡಲು ಅಲ್ಲ, ಬದಲಿಗೆ ತನ್ನ ಒಡತಿ ಹುಲಿಗೆಮ್ಮನ ಪಾದಕ್ಕೆ ಶರಣಾಗಲು. ಹೌದು ಸ್ನೇಹಿತರೆ, ಶತಮಾನಗಳ ಹಿಂದೆ ತುಂಗಭದ್ರಾ ನದಿಯ ತೀರದ ಈ ಪ್ರದೇಶ ದಟ್ಟವಾದ ಅರಣ್ಯ ಮತ್ತು ಪೊದೆಗಳಿಂದ ಕೂಡಿತ್ತು. ಆ ಕಾಲದಲ್ಲಿ ಹುಲಿಗೆಮ್ಮ ದೇವಿಯು ಕೇವಲ ಒಂದು ಸಣ್ಣ ಶಿಲೆಯ ರೂಪದಲ್ಲಿ ನೆಲೆಸಿದ್ದಳು. ಆದರೆ ಆ ಶಿಲೆಯ ಸುತ್ತಲೂ ಒಂದು ವಿಚಿತ್ರ ಮತ್ತು ದೈವಿಕ ಪ್ರಕ್ರಿಯೆ ಸದಾಕಾಲ ನಡೆಯುತ್ತಿತ್ತು. ಆ ಭಾಗದ ಜನರು ಮತ್ತು ದನಗಾಯಿಗಳು ಗಮನಿಸಿದಂತೆ ಪ್ರತಿದಿನ ಸೂರ್ಯಾಸ್ತವಾಗುವ ಮುನ್ನ ಎಲ್ಲಿಂದಲೋ ಒಂದು ಬೃಹತ್ ಗಾತ್ರದ 5 ಹೆಡೆಯ ನಾಗರ ಹಾವು, ಅಂದರೆ ಪಂಚಮುಖಿ ನಾಗ, ಪ್ರತ್ಯಕ್ಷವಾಗುತ್ತಿತ್ತು. ಆ ಹಾವು ಬೇರೆಯವರಿಗೆ ಹಾನಿ ಮಾಡುತ್ತಿರಲಿಲ್ಲ, ಬದಲಿಗೆ ದೇವಿಯು ನೆಲೆಸಿದ್ದ ಆ ಪವಿತ್ರ ಶಿಲೆಯ ಮೇಲೆ ತನ್ನ 5 ಹೆಡೆಗಳನ್ನು ಬಿಡಿಸಿ ಛತ್ರಿಯಂತೆ ಹಿಡಿದು ನಿಲ್ಲುತ್ತಿತ್ತು. ಕೆಲ ಹೊತ್ತು ದೇವಿಗೆ ನೆರಳು ನೀಡಿದ ನಂತರ ಆ ನಾಗರಾಜನು ಶಿಲೆಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ಪಕ್ಕದ ಪೊದೆಯಲ್ಲಿ ಮಾಯವಾಗುತ್ತಿತ್ತು. ಈ ಅದ್ಭುತ ದೃಶ್ಯವನ್ನು ಕಂಡ ಗ್ರಾಮದ ಹಿರಿಯರು, ಇದು ಸಾಮಾನ್ಯ ಹಾವಲ್ಲ, ದೇವಿಯ ರಕ್ಷಕನಾದ ಸಾಕ್ಷಾತ್ ನಾಗದೇವತನೆ ಎಂದು ನಂಬಿದ್ದರು. ತಾಯಿ ಹುಲಿಗಮ್ಮನಿಗೆ ನೆಲೆ ನೀಡಲು ಕಾಲ ಬಂದಿದೆ ಅಂತ ಅವರು ಆಗ ಆ ಹಿರಿಯರಿಗೆ ಅರಿವಾಗಿತ್ತು. ಆದರೆ ದೇವಾಲಯ ಕಟ್ಟುವ ಮೊದಲು ಆ ಪಂಚಮುಖಿ ನಾಗನು ಅಲ್ಲಿಂದ ಸರಿದು ದಾರಿ ಮಾಡಿಕೊಡಬೇಕಿತ್ತು. ಅಂದು ರಾತ್ರಿ ಗ್ರಾಮದ ಭಕ್ತನೊಬ್ಬನ ಕನಸಿನಲ್ಲಿ ಬಂದ ದೇವಿಯು, ನಾಗರಾಜನು ನನ್ನ ಸ್ವರೂಪವೇ, ಅವನು ಎಲ್ಲಿ ಹುತ್ತವಾಗಿ ನೆಲೆಸುತ್ತಾನೋ ಅಲ್ಲಿ ನನ್ನ ಶಕ್ತಿ ಅಡಗಿದೆ ಅಂತ ಅಭಯವನ್ನ ನೀಡಿದ್ದಳು. ಮರುದಿನ ಭಕ್ತರೆಲ್ಲ ಸೇರಿ ಪೂಜೆ ಸಲ್ಲಿಸಿದಾಗ ಆ 5 ಹೆಡೆ ಹಾವು ಅಲ್ಲಿಂದ ನಿಧಾನವಾಗಿ ಸರಿದು ಹತ್ತಿರದ ಗುಹೆಯೊಂದಕ್ಕೆ ತೆರಳಿತ್ತು. ಅಂದೇ ಭಕ್ತರು ಅಲ್ಲಿ ಭವ್ಯವಾದ ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಅಡಿಪಾಯ ಹಾಕಲು ಮುನ್ಸೂಚನೆ ನೀಡಿದ್ದರು. ಇಂದಿಗೂ ಹುಲಿಗೆಮ್ಮ ದೇವಿಯ ಸನ್ನಿಧಿಯಲ್ಲಿ ನಾಗದೇವತೆಗೆ ವಿಶೇಷವಾದ ಸ್ಥಾನಮಾನವಿದೆ. ಹೀಗಾಗಿ ಅಲ್ಲಿಯ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ನೀವು ಈಗಲೂ ಕೂಡ ನಾಗರ ಕಲ್ಲಿನ ಮೂರ್ತಿಗಳನ್ನು ಕಾಣಬಹುದು. 5 ಹೆಡೆಯ ಈ ಸರ್ಪವು ದೇವಿಯ ಶಕ್ತಿಯ ಸಂಕೇತವಾಗಿ ಅಂದು ದೇವಾಲಯಕ್ಕೆ ದಾರಿ ಮಾಡಿಕೊಟ್ಟಿತ್ತು ಎಂಬುದು ಅಲ್ಲಿಯ ಜನರ ಒಂದು ಅಚಲವಾದ ನಂಬಿಕೆ ಇದೆ. ನಮಸ್ಕಾರ ಸ್ನೇಹಿತರೆ, ರೇಣುಕಾ ದೇವಿ ಅಥವಾ ಯಲ್ಲಮ್ಮ ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಶಕ್ತಿದೇವಿ. ರೇಣುಕಾ ಯಲ್ಲಮ್ಮ ಕರ್ನಾಟಕದ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಭಕ್ತರಿಗಾಗಿ ನೆಲೆ ನಿಂತಿದ್ದಾಳೆ. ಕರ್ನಾಟಕದ ಧಾರ್ಮಿಕ ಸ್ಥಳವಾದಂತಹ ಹುಲಿಗಿಯಲ್ಲಿ ಹುಲಿಗೆಮ್ಮ ದೇವಸ್ಥಾನ ಕೂಡ ಒಂದು. ಕೊಪ್ಪಳ ತಾಲೂಕಿನಲ್ಲಿರುವ ಹುಲಿಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇವಾಲಯ 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಹುಲಿಗಿಯನ್ನು ಹಿಂದೆ ವ್ಯಾಘ್ರಪುರಿ ಎಂದು ಕರೆಯಲಾಗುತ್ತಿತ್ತು. ಇದೇ ಕಾರಣ ಈ ದೇವಿಯನ್ನ ವ್ಯಾಘ್ರೇಶ್ವರಿ ಎಂದು ಕೂಡ ಕರೆಯುತ್ತಾರೆ. ಸುಮಾರು 800 ವರ್ಷಗಳಿಂದ ಇಲ್ಲಿ ಈ ದೇವಿಗೆ ಪ್ರತಿನಿತ್ಯ ಪೂಜೆ ನಡೆಯುತ್ತಾನೆ ಇರುತ್ತದೆ. ತುಂಗಭದ್ರಾ ತೀರದಲ್ಲಿ ನೆಲೆಸಿರುವ ಹುಲಿಗೆಮ್ಮ ದೇವಿಗೆ ಪ್ರತಿ ವರ್ಷ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ 9 ದಿನಗಳ ನಂತರ ಇಲ್ಲಿ ದೊಡ್ಡ ಜಾತ್ರೆ ನಡೆಸಲಾಗುತ್ತದೆ. ಈ ಜಾತ್ರೆಗೆ ಕೊಪ್ಪಳದಿಂದ ಅಷ್ಟಲ್ಲದೆ ಇತರ ಜಿಲ್ಲೆಗಳಿಂದ, ಇತರ ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆಂಧ್ರ ಪ್ರದೇಶ, ತಮಿಳುನಾಡಿನಿಂದ ಸಾಕಷ್ಟು ಸಂಖ್ಯೆಯ ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಜಾತ್ರೆಯ ವಿಶೇಷತೆ ಏನೆಂದರೆ, ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಎದುರುಗಡೆ ಬಯಲಿನಲ್ಲಿ ಪಾಯಸವನ್ನು ಮಾಡಲಾಗುತ್ತದೆ. ಹೀಗೆ ಕುದಿಯುತ್ತಿರುವ ಪಾಯಸದ ಪಾತ್ರೆಗೆ ಕೈ ಹಾಕಿ ಈ ದೇವಿಗೆ ಆ ಪಾಯಸವನ್ನು ಇಲ್ಲಿ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ.
ಇಲ್ಲಿನ ಜಾತ್ರೆಯು 3 ದಿನಗಳ ಕಾಲ ನಡೆಯುತ್ತದೆ. ಆದರೆ ಪೂಜಾ ಕಾರ್ಯಕ್ರಮಗಳು ವಿಧಾನಗಳು 10 ದಿನಗಳವರೆಗೆ ನಡೆಯುತ್ತವೆ. ವಿಜಯದಶಮಿಯಂದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ಇದಲ್ಲದೆ ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದಂದು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ತುಂಗಭದ್ರಾ ನದಿ ಇಲ್ಲಿ ಹರಿಯುತ್ತಾಳೆ. ಇದು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಶಕ್ತಿ ದೇವತೆಯಾಗಿದ್ದಾಳೆ. ಇಲ್ಲಿಗೆ ಬರುವ ಭಕ್ತರಿಗೆ ಒಳ್ಳೆಯದಾಗಿದೆ. ಹುಲಿಗೆಮ್ಮನ ಪವಾಡ ಅಲ್ಲಿಗೆ ಬಂದವರಿಗಷ್ಟೇ ತಿಳಿಯುತ್ತದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯೂ ಕೂಡ ಇದೆ. ಹಲವಾರು ವರ್ಷಗಳ ಹಿಂದೆ ಹುಲಿಗಿ ಎನ್ನುವ ಸ್ಥಳದಲ್ಲಿ ನಾಗಜ್ಯೋತಿ ಹಾಗೂ ಬಸವಜ್ಯೋತಿ ಎನ್ನುವ ಸಹೋದರರಿದ್ದರು. ಇವರು ಸೌದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರಿಂದ ಪ್ರತಿ ಹುಣ್ಣಿಮೆಗೆ ಸೌದತ್ತಿಗೆ ಹೋಗಿ ತಾಯಿಯ ದರ್ಶನ ಪಡೆಯುತ್ತಿದ್ದರು. ಒಮ್ಮೆ ಸೌದತ್ತಿಗೆ ಹೋಗುವಾಗ ದಾರಿಯ ಮಧ್ಯೆ ಜೋರಾಗಿ ಮಳೆಯೂ ಸುರಿಯುತ್ತದೆ. ಹೀಗಾಗಿ ಹುಣ್ಣಿಮೆಯ ದಿನ ಸೌದತ್ತಿ ಯಲ್ಲಮ್ಮನ ದರ್ಶನ ಭಾಗ್ಯ ಪಡೆಯಲು ಆ ಇಬ್ಬರು ಸಹೋದರರಿಗೆ ಸಾಧ್ಯವಾಗುವುದಿಲ್ಲ. ಆಗ ಆ ಸಹೋದರರು ದಾರಿಯ ಮಧ್ಯೆಯೇ ಯಲ್ಲಮ್ಮನ ಧ್ಯಾನ ಮಾಡಲು ಪ್ರಾರಂಭಿಸುತ್ತಾರೆ. ಆಗ ಆ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ಪ್ರತ್ಯಕ್ಷಳಾಗಿ ಇನ್ನು ಮುಂದೆ ಸೌದತ್ತಿಗೆ ಬರುವುದು ಬೇಡ, ನಾನು ನಿಮ್ಮ ಊರಿನಲ್ಲೇ ನೆಲೆಸುತ್ತೇನೆ ಎಂದು ಅಭಯ ನೀಡುತ್ತಾಳೆ. ಹೀಗೆ ಹುಲಿಗಿಯಲ್ಲಿ ಹುಲಿಗೆಮ್ಮನಾಗಿ ರೇಣುಕಾದೇವಿಯು ನೆಲೆಸುತ್ತಾಳೆ. ಹಾಗಾಗಿ ಅದು ಹುಲಿಗಿ ಕ್ಷೇತ್ರವಾಗಿದೆ. ಹುಲಿಗೆಮ್ಮನ ದೇವಸ್ಥಾನದ ಮುಂದೆ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯ, ಪಾರ್ವತಿ, ಗಣಪತಿ, ನವಗ್ರಹಗಳ ದೇವಸ್ಥಾನಗಳು ಕೂಡ ಇವೆ. ಸುಮಾರು 13ನೇ ಶತಮಾನಕ್ಕೆ ಸೇರಿದ ದೇವಸ್ಥಾನ ಇದಾಗಿದ್ದು, ಈ ದೇವಸ್ಥಾನದ ಕೆತ್ತನೆಯ ಪ್ರಕಾರ ಈ ದೇವಸ್ಥಾನವನ್ನು ಚತುರ್ವೇದಿ ಭಟ್ಟರಿಗೆ ಒಬ್ಬ ಚಾಲುಕ್ಯ ರಾಜನಾದಂತಹ ವಿಕ್ರಮಾದಿತ್ಯ ಉಡುಗೊರೆಯಾಗಿ ನೀಡಿದ್ದ ಎನ್ನುವ ಐತಿಹ್ಯ ಇದೆ. ದೇವಸ್ಥಾನದ ಮುಂದೆ 25 ಅಡಿ ಎತ್ತರದ ಧ್ವಜಸ್ತಂಭವಿದ್ದು ಅದರ ಮುಂದೆ ಪ್ರತಿ ವರ್ಷ ಜಾತ್ರೆಯು ಪ್ರಾರಂಭವಾಗುತ್ತದೆ. ಕಂಕಣ ಧಾರಣ, ಅಕ್ಕಿಪಡಿ, ಮಾರಥೋತ್ಸವ, ಗಂಗಾದೇವಿ ಪೂಜೆ, ಶ್ರೀದೇವಿ ಪ್ರಸಾದ ವಿತರಣೆ, ಬಾಳೆದಿಂಡಿಗೆ ಆರೋಹಣ, ಪಾಯಸ ಅಗ್ನಿಕುಂಡ, ಕುಂಡದ ಪೂಜೆ, ಹಿಡಿ ದಕ್ಷಿಣೆ ಹೀಗೆ ಹಲವಾರು ಕಾರ್ಯಕ್ರಮಗಳು, ಪೂಜೆಗಳು ಜಾತ್ರೆಯ ಸಂದರ್ಭದಲ್ಲಿ ನಡೆಯುತ್ತವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ. ಹಿಂದೆ ಟಿಪ್ಪು ಸುಲ್ತಾನ್ ಹುಲಿಗಿ ಗ್ರಾಮವನ್ನು ಆಕ್ರಮಣ ಮಾಡಲು ಬಂದು ತನ್ನ ಸೈನ್ಯದ ಸಮೇತ ಹುಲಿಗಿಯಲ್ಲಿ ಬೀಡು ಬಿಟ್ಟಾಗ ಸೈನಿಕರಲ್ಲಿ ಹಾಗೂ ಟಿಪ್ಪು ಸುಲ್ತಾನನಲ್ಲಿ ವಾಂತಿ ಭೇದಿ ಕಾಣಿಸಿಕೊಳ್ಳುತ್ತದೆ. ಆತನಿಗೆ ಬಿದ್ದ ಕನಸಿನಲ್ಲಿ ಹುಲಿಗೆಮ್ಮ ದೇವಿ ಪ್ರತ್ಯಕ್ಷಳಾಗಿ ಟಿಪ್ಪು ಸುಲ್ತಾನ್ ಹುಲಿಗಿಯನ್ನು ಬಿಟ್ಟು ಹೋಗುವಂತೆ ಆಜ್ಞೆಯನ್ನು ಮಾಡುತ್ತಾಳೆ. ಇದರಿಂದ ವಿಚಲಿತನಾದ ಟಿಪ್ಪು ಸುಲ್ತಾನ್ ದೇವಿಗೆ ಶರಣಾಗಿ ಆಕೆಯ ಕೃಪೆಗೆ ಪಾತ್ರನಾಗಿ ತನ್ನ ತಪ್ಪಿನ ನೆನಪಾರ್ಥವಾಗಿ ಹುಲಿಗೆಮ್ಮ ದೇವಿಗೆ ಮುತ್ತಿನ ದಂಡೆಯನ್ನು ನೀಡಿ ಶರಣಾಗುತ್ತಾನೆ. ಅಂದ ಹಾಗೆ ಹುಲಿಗಿ ಕ್ಷೇತ್ರವು ಜಿಲ್ಲಾ ಕೇಂದ್ರವಾದ ಕೊಪ್ಪಳದಿಂದ 34 ಕಿಲೋಮೀಟರ್ ದೂರದಲ್ಲಿದ್ದರೆ ಹೊಸಪೇಟೆ 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ, ಧಾರವಾಡದಿಂದ 162 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 334 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.